ಮಂಗಳೂರಿನ ಹೆಸರಾಂತ ಸಂತ ಅಲೋಷಿಯಸ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಮತ್ತು ಅನಿಮೇಷನ್ ವಿಭಾಗದ ವತಿಯಿಂದ ಅನಿಮೇಷನ್ ಅಂಡ್ ಮಲ್ಟಿಮೀಡಿಯಾದ ಕುರಿತು ರಾಷ್ಟ್ರಮಟ್ಟದ ಕಾರ್ಯಾಗಾರ ಸ್ಪಾರ್ಕಲ್ 2019 ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳು ನೃತ್ಯದ ಮೂಲಕ ಗಣ್ಯರನ್ನ ಸ್ವಾಗತಿಸಿದರು. ಬಳಿಕ ಪಿಲಿಕುಲಾ ರೀಜನಲ್ ಸೈನ್ಸ್ ಸೆಂಟರ್ನ ನಿರ್ದೇಶಕರಾದ ಡಾ ಕೆವಿ ರಾವ್ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಯುವಕರು ಆಧುನಿಕ ತಂತ್ರಜ್ಞಾನದ ಕುರಿತು ತಿಳಿದುಕೊಂಡಿರಬೇಕು. ಆರಂಭದಲ್ಲಿಯೇ ನೀವು ಕಲಿತುಕೊಳ್ಳಬೇಕು. ಆಗ ಮಾತ್ರ ನಾವು ಉತ್ತಮ ಭವಿಷ್ಯವನ್ನ ನೋಡಲು ಸಾಧ್ಯ. ಎಲ್ಲ ವಯಸ್ಕರು ಇಷ್ಟಪಡುವುದು ಇದ್ರೆ ಅದು ಎನಿಮೇಷನ್ ಮಾತ್ರ. ಎನಿಮೇಷನ್ ಮೂಲಕ ಮಾತ್ರ ನಮ್ಮ ವಿಚಾರಗಳನ್ನ ಸುಲಭವಾಗಿ ಇನ್ನೊಬ್ಬರಿಗೆ ತಿಳಿಸಬಹುದು ಅಂತ ಹೇಳಿದ್ರು. Unless you implement the technology that you want at the time of its introduction, you will be too late later. Particularly in the case of younger generation, they will be trying to find out what will be their career later. And unless you help them out in trying to do this, trying to find out what their tastes are and how they can be perhaps shaped into future citizens of our country, ಬಳಿಕ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾ ಪ್ರವೀಣ್ ಮಾರ್ಟಿಸ್ ಎಸ್ಜಿ ಅವರು ಮಾತನಾಡಿ, ವಿದ್ಯಾರ್ಥಿಗಳನ್ನ ಹೊಸತನದತ್ತ ತೆರೆಯಲು ಸ್ಪಾರ್ಕಲ್ 2019 ಒಂದು ಉತ್ತಮ ಕಾರ್ಯಕ್ರಮ. ಯುವಕರಾದ ನಾವು ಅನೇಕ ಹೊಸ ಕಲ್ಪನೆಗಳನ್ನ ಮಾಡಬೇಕಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. Sparkle 2019, that is to create, innovate and animate. I think very theme itself tells us what we need to do. That's why we have a wonderful theme, that is Sparkle, and we are sparkling the knowledge of light here at St. Aloysius College, and our students are doing extremely well. I was told at least ಇನ್ನು ಸ್ಪಾರ್ಕಲ್ 2019 ರಾಷ್ಟ್ರಮಟ್ಟದ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಕಾಲೇಜುಗಳ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಂಡರು. ಈ ಸಂದರ್ಭ ಕಾಲೇಜಿನ ರಿಜಿಸ್ಟ್ರಾರ್ ಡಾ ಎಎಂ ನರಹರಿ, ಅಡ್ಮಿನಿಸ್ಟ್ರೇಟ್ ಬ್ಲಾಕ್ನ ನಿರ್ದೇಶಕ ಡಾ ಡೆನಿಸ್ ಫೆರ್ನಾಂಡಿಸ್, ಕನ್ವೀನರ್ ಸತೀಶ್ ನಾಯಕ್, ಆರ್ಗನೈಸಿಂಗ್ ಸೆಕ್ರೆಟರಿ ಸಂತೋಷ್ ಟೋಟಗರ್, ಸ್ಟೂಡೆಂಟ್ ಕೋಆರ್ಡಿನೇಟರ್ಸ್ ಅಬಿಲ್ ಕೆ ಶಾಜು, ಪೃಥ್ವಿ ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.